करोमि इति सकलं परस्मै नारायणाय समर्पयामि। शुभकृत्नां शरदृतो आश्वीजमासे शुक्लपक्षे प्रतिपद्यायां चतुर्थवासरः इन्दुवासरे प्रातःकाले मया कृता द्विनाळिकेरगणहोनकरुणा श्री महागणपति प्रियतां श्री क्षेत्राधिपति श्री उमामहेश्वरी प्रियतां श्री परमेश्वर प्रियतां तत्सत् ब्रह्मार्पणमस्तु। हवनमध्ये पूजामध्ये स्वर वर्ण मंत्र तंत्र भक्ति श्रद्धालुभूतश्वराश्यतार्थनामत्रयं दृश्यमचिदानन्दां गोविन्दां विष्णवे नमः। मयि परिस्तरम् ಭಕ್ತರ ಬರತಕ್ಕಂಥ ಯಾವುದೇ ರೀತಿಯ ಆ ಧಾನ್ಯಲಕ್ಷ್ಮಿಯನ್ನ ನವರಾತ್ರಿಯ ಪ್ರಾರಂಭದ ದಿನ ಆಶ್ವೀಜ ಶುಕ್ಲ ಪಕ್ಷ ಪಾಡ್ಯದಂದು ವರ್ಷಂಪ್ರತಿ ಮಾಡಿಕೊಂಡು ಬಂದ ಹಾಗೆ ಆ ಉಮಾಮಹೇಶ್ವರಿಯ ಲಕ್ಷ್ಮಿ ಆರಾಧನೆಯನ್ನು ಮಾಡಿಕೊಂಡಿದ್ದೇವೆ. ಆ ಧಾನ್ಯಲಕ್ಷ್ಮಿಗೆ ಷೋಡಶೋಪಚಾರ ಪೂಜಾರಾಧನೆಗಳನ್ನು ಮಾಡಿಕೊಂಡು ಆ ಧಾನ್ಯಲಕ್ಷ್ಮಿ Thank you.
ಶ್ರೀ ಮಹಾತಾಯಿ ಉಮಾಮಹೇಶ್ವರಿ ದೇವಿಯ ಪಾದಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸ್ತಾ ನಾವೆಲ್ಲ ಭಕ್ತರು ಈ ಕ್ಷೇತ್ರದ ಆಡಳಿತ ಸಮಿತಿ, ಸೇವಾ ಸಮಿತಿ, ಮಹಿಳಾ ಭಕ್ತರು, ಊರಿನ ಎಲ್ಲ ಭಕ್ತರು ಸೇರಿ ಈ ನವರಾತ್ರಿಯ ಈ ದಿವಸದ ಈ 9 ದಿವಸ ಕಾರ್ಯಕ್ರಮವನ್ನು ಇವತ್ತು ಇಲ್ಲಿ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದೇವೆ. ತಾಯಿ ನೆರವೇರಿಸಿಕೊಟ್ಟಿದ್ದಾಳೆ. ಅವಳ ಆಶೀರ್ವಾದದಿಂದ 9 ದಿವಸದ ಈ ನವರಾತ್ರಿಯ ಕಾರ್ಯಕ್ರಮವು ಯಶಸ್ವಿಯಾಗಿ ಮಾಡಲು ಆ ತಾಯಿಯ ಪಾದ ಕಮಲದಲ್ಲಿ ನಾವು ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಊರಿನ ಎಲ್ಲ ಜನರ ಸಹಕಾರದಿಂದ ಈ ಕ್ಷೇತ್ರವು ಇಷ್ಟರ ಮಟ್ಟಿಗೆ ಮುಂದುವರಿದು ಬಂದಿದೆ. ನಿಮ್ಮೆಲ್ಲರ ಎಲ್ಲ ಊರಿನ ಭಕ್ತರನ್ನು, ಪರ ಊರಿನ ಭಕ್ತರನ್ನು, ಈ ಕ್ಷೇತ್ರದ ಎಲ್ಲ ಹೊರ ಭಕ್ತರನ್ನು ಕೂಡ, ದೇಶ ವಿದೇಶದಲ್ಲಿರತಕ್ಕಂಥ ಭಕ್ತರು ಕೂಡ ನಮ್ಮ ಈ ಕ್ಷೇತ್ರಕ್ಕೆ ಸಹಕಾರವನ್ನು ನೀಡಿದ್ದಾರೆ. ಅವರೆಲ್ಲರಿಗೂ ನಾವು ಇಷ್ಟೇ ಪ್ರಾರ್ಥನೆ ಮಾಡೋದು, ಅವರಿಗೆ, ಅವರ ಕುಟುಂಬಕ್ಕೆ, ಅವರ ಹೆಂಡತಿ ಮಕ್ಕಳಿಗೆ, ಅವರು ಮಾಡತಕ್ಕಂಥ ಉದ್ಯೋಗದಲ್ಲಿ ಈ ತಾಯಿಯು ಸಂಪೂರ್ಣವಾಗಿ ಸಹಕಾರ ಮಾಡಿ, ರಕ್ಷಣೆ ಮಾಡಿ, ಇನ್ನೂ ಕೂಡ ಹೆಚ್ಚಿನ ರೀತಿಯಲ್ಲಿ ತಾಯಿಯ ಸೇವೆ ಮಾಡುತ್ತ ಸೌಭಾಗ್ಯವನ್ನು ಅವರಿಗೆ ಕೊಡಲಿ. ಈ ನವರಾತ್ರಿಯ 9 ದಿವಸ ಈ ಕಾರ್ಯಕ್ರಮವು ಇವತ್ತು ಬೆಳಿಗ್ಗೆ ಸ್ಟಾರ್ಟ್ ಆಯಿತು. ಘನಹೋಮ ಆಗಿ ತೆನೆ ವಿತರಣಾ ಕಾರ್ಯಕ್ರಮವನ್ನು ನಾವು ನಮ್ಮ ಕ್ಷೇತ್ರದ ವತಿಯಿಂದ ಕ್ಷೇತ್ರದ ಪ್ರಧಾನ ಅರ್ಚಕರು ಅರ್ಪಿಸಿದ್ದಾರೆ. ಶ್ರೀಯುತ ಶೇಖರ್ ಅತ್ತ ಅವರು, ದಿನೇಶ್ ಶೇಖರ್ರವರು, ದಿನೇಶ್ ರವರು, ರಘುರಾಮ್ ಶೆಟ್ಟರವರು, ನಮ್ಮ ಹಿರಿಯರಾದಂಥ ಸುರೇಂದ್ರ ನಾಯಕರು, ನಮ್ಮೆಲ್ಲ ಭಕ್ತರು, ನಾವು ಯಾರ ಹೆಸರು ಹೇಳಲಿಲ್ಲ, ದಿನೇಶ್ ರೈ ಅವರೆಲ್ಲ ಎದ್ದು ಆ ತಾಯಿಯ ಆಶೀರ್ವಾದದಿಂದ ನಾವು ಈ ಕೆಲಸವನ್ನು ಮಾಡಲಿಕ್ಕೆ ಹೊರಟಿದ್ದೇವೆ. ಆ ತಾಯಿಯು ಸಂಪೂರ್ಣ ಆಶೀರ್ವಾದ ಮಾಡಿ ದಿನನಿತ್ಯ ಆ ತಾಯಿಯ ಕೃಪೆಯಿಂದ ಇವತ್ತಿನಿಂದ 9 ದಿವಸ ಮಧ್ಯಾಹ್ನಕ್ಕೆ ಅನ್ನದಾನ ಮತ್ತು ರಾತ್ರಿ ಅನ್ನದಾನವನ್ನು ಭಕ್ತರ ಸಹಕಾರದಿಂದ ನಾವು ಈ ಕ್ಷೇತ್ರದಲ್ಲಿ ಅನ್ನದಾನವನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ನಾಡ್ದು 2ನೇ ತಾರೀಕಿನಂದು ಈ ಕ್ಷೇತ್ರದಲ್ಲಿ ಮಹಾಚಂಡಿಕಾ ಯಾಗವನ್ನು ಜರಗಲಿಕ್ಕಿದೆ. ಊರಿನ ಎಲ್ಲ ಭಕ್ತರು, ಪರ ಊರ ಎಲ್ಲ ಭಕ್ತರು ಬಂದು ಆ ಮಹಾತಾಯಿ ಉಮಾಮಹೇಶ್ವರ ಈ ಚಂಡಿಕಾ ಯಾಗದಲ್ಲಿ ಭಾಗವಹಿಸಿ ತಮ್ಮೆಲ್ಲರ ಕಷ್ಟ ಕಾರ್ಯಗಳನ್ನು ಪರಿಹಾರ ಮಾಡಲಿ ಅಂತ ತಾವು ಆ ತಾಯಿಯಲ್ಲಿ ಬೇಡಿಕೊಂಡು ತಮ್ಮೆಲ್ಲರ ಸೇವೆಯನ್ನು ತಾಯಿಗೆ ಚಂಡಿಕಾ ಹೋಮದಲ್ಲಿ ಭಾಗಿಗೊಂಡು ಪ್ರಸಾದವನ್ನು ಸ್ವೀಕರಿಸಬೇಕು. ಅವತ್ತಿನ ವಿಶೇಷ ಅನ್ನದಾನಕ್ಕೆ AJ ಶೇಖರ್ ಅವರು ಅನ್ನದಾನವನ್ನು ನೀಡಲಿಕ್ಕಿದ್ದಾರೆ. ತಾವೆಲ್ಲರೂ ಬಂದು ಈ 9 ದಿವಸ ಆ ಸೇವೆಯನ್ನು ಮಾಡೋದೊಂದಿಗೆ 9 ದಿವಸ ಕಾರ್ಯಕ್ರಮದಲ್ಲಿ ತಾಯಿಯ ಕೃಪೆಗೆ ಪಾತ್ರರಾಗಿ ದೇವರು ನಿಮಗೆಲ್ಲರಿಗೂ, ಪರ ಊರ ನಂಬಿರತಕ್ಕಂಥ ಎಲ್ಲ ಭಕ್ತರಿಗೂ ಕೂಡ, ಯಾರು ತಾಯಿಯನ್ನು ನಂಬಿದ್ದಾರೋ ಅವರನ್ನು ಇಷ್ಟತನಕ ಕೈ ಬಿಡಲಿಲ್ಲ. ಆದ್ದರಿಂದ ತಾವೆಲ್ಲರೂ ಬಂದು ಆ ತಾಯಿಯ ಸೇವೆಯನ್ನು ಮಾಡಬೇಕಂತ ನಮ್ಮೆಲ್ಲ ಭಕ್ತರಲ್ಲಿ ವಿನಯಪೂರ್ವಕವಾಗಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದೇವೆ. ತಾಯಿ ಉಮಾಮಹೇಶ್ವರಿಯನ್ನು ನಮಿಸ್ತಾ 9 ದಿವಸದ ನವರಾತ್ರಿ ಪೂಜಾ ಕಾರ್ಯಕ್ರಮ ಇವತ್ತಿಂದ ಸ್ಟಾರ್ಟ್ ಆಗಿದೆ.
ಈ ಊರಿನ ಎಲ್ಲ ಭಕ್ತರು ಬಂದು ತಾಯಿಯ ಪೂಜೆ ಮಾಡಿ ಎಲ್ಲರೂ ತಾಯಿಯ ಆಶೀರ್ವಾದವನ್ನು ಪಡಿಬೇಕು. ಹಾಗೆ ಪರ ಊರಿನವರು ಸಹ ಎಲ್ಲರೂ ಬಂದು ತಾಯಿಯ ಆಶೀರ್ವಾದ ಪಡಿಬೇಕು. ಡೈಲಿ ಮಧ್ಯಾಹ್ನ ಅನ್ನದಾನ, ಸಂಜೆ ಅನ್ನದಾನ ಉಂಟು. ಅನ್ನ ಪ್ರಸಾದವನ್ನು ಎಲ್ಲರೂ ತಗೋಬೇಕು. ಹಾಗೆ 2 ವರ್ಷ ಕೊರೋನಾದಿಂದ ಇರಲಿಲ್ಲ, ಈ ವರ್ಷ ಅದರಿಂದ ವಿಜೃಂಭಣೆಯಿಂದ ಮಾಡಬೇಕಂತೇಳಿದ್ದೇವೆ. ಅದರಿಂದ ಇವತ್ತಿಂದ ಸ್ಟಾರ್ಟ್ ಆಗಿದೆ. ಎಲ್ಲರೂ ಬಂದು ಭಾಗವಹಿಸಬೇಕಾಗಿ ವಿನಂತಿ.